ಉಳ್ಳಾಲ ತಾಲೂಕಿನ ಅತ್ಯಂತ ಪ್ರಮುಖವಾದ ಹಾಗೂ ಅತಿ ಹೆಚ್ಚು ರಿಕ್ಷಾ ಚಾಲಕರು ಇರುವಂತಹ ಜಂಕ್ಷನ್ ತೊಕ್ಕೊಟ್ಟು. ಇಲ್ಲಿನ ರಿಕ್ಷಾ ಚಾಲಕರು ಕಳೆದ 2.5 ತಿಂಗಳಿನಿಂದ ಶೌಚಾಲಯದ ನೀರಿನ ಮೇಲೆಯೇ ನಿಂತು ದುಡಿಯುವಂತಹ ದಯನೀಯ ಸ್ಥಿತಿ ನಿರ್ಮಾಣವಾಗಿದೆ. ಖಾಸಗಿ ಕಟ್ಟಡದ ಮಾಲಕರು ತ್ಯಾಜ್ಯ ನೀರಿಗೆ ಸೂಕ್ತ ವ್ಯವಸ್ಥೆಯನ್ನ ಕಲ್ಪಿಸದ ಕಾರಣ ಶೌಚಾಲಯದ ನೀರು ತೆರೆದ ಚರಂಡಿಯಲ್ಲಿ ಹರಿದು ರಸ್ತೆಯ ಮೇಲೆ ಬಿದ್ದು ಈ ಸಮಸ್ಯೆ ಸೃಷ್ಟಿಯಾಗಿದೆ ಎನ್ನುವುದು ತೊಕ್ಕೊಟ್ಟು ರಿಕ್ಷಾ ಪಾರ್ಕಿನ ಚಾಲಕರು ಮತ್ತು ಮಾಲಕರ ಆರೋಪ. ಡ್ರೈನೇಜಿನ 2 ಕಡೆ ಡ್ರೈನೇಜ್, ಒಂದು ಇಲ್ಲಿ ಒಂದು ಆ ಕಡೆ ಡ್ರೈನೇಜ್, 2 ಕಡೆ ಡ್ರೈನೇಜಿನ ನೀರು ಅದು ಕಂಡಾಸು ಸಮೇತ ರೋಡಲ್ಲಿ ಹೋಗ್ತಾ ಇದೆ. ಅಂಥ ರೋಡಲ್ಲಿ ರಿಕ್ಷಾ ಅವರು ದುಡಿತಾ ಇದ್ದಾರೆ. ನಾವು ನಗರ ಸಮಿತಿಗೆ ಹೋಗಿ ಇದನ್ನು ತಿಳಿಸಿದ್ದೇವೆ. ಒಂದು ಸಲ ಮನವಿ ಕೊಟ್ಟೆ, ಮತ್ತೊಂದು ಸಲ ಹೋಗಿ ತಿಳಿಸಿದ್ದೇವೆ. ಆವಾಗ ತೊಕ್ಕೊಟ್ಟು ಎಲ್ಲಿ ಅಂತ ಅವರಿಗೆ ಗೊತ್ತಿಲ್ಲ. ನಗರ ಸಮಿತಿ ನಮ್ಮ ಕಮಿಷನರಿಗೆ, ನಗರ ಸಮಿತಿ ಕಮಿಷನರಿಗೆ ತೊಕ್ಕೊಟ್ಟು ಎಲ್ಲಿ ಅಂತೇ ಗೊತ್ತಿಲ್ಲ. ಯಾಕಂತ ಹೇಳಿದರೆ ಅವರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇದೆಯೋ ಇಲ್ಲೋ ಅಂತ ನಮಗೆ ಗೊತ್ತಿಲ್ಲ. ಅದು ಆ ಥರ ಇರ್ಬೋದು ಅಂತ ನಮ್ಮದೊಂದು ಸಮಸ್ಯೆ, ನಮ್ಮದೊಂದು ಡೌಟು. ನೋಡಿ, ಇಲ್ಲಿಂದ ಬರುವಾಗ ನಾವು ನಡ್ಕೊಂಡು ಹೋಗುವ ದಾರಿಯಲ್ಲಿ ಮಕ್ಕಳು ಹೋಗ್ತಾರೆ, ಮಸೀದಿಗೆ ಹೋಗುವವರು ಹೋಗ್ತಾರೆ, ಅದಲ್ಲದೆ ದೇವಸ್ಥಾನ, ಚರ್ಚಿ ಎಲ್ಲ ಕಡೆ, ಅದಲ್ಲದೆ ಇಲ್ಲಿ ಸಾಗರ್ ಅಂತೇಳಿ ಡ್ರೆಸ್ಸಿನ ಅಂಗಡಿ ಇದೆ. ಮದುವೆ ಸಮಾರಂಭಗಳಿಗೆ ಡ್ರೆಸ್ ತಗೊಂಡು ಹೋಗ್ತಾರೆ, ಬೇರೆ ಬೇರೆ ಸಮಾರಂಭಗಳಿಗೆ ಡ್ರೆಸ್ ತಗೊಂಡು ಹೋಗಲಿಕ್ಕೆ ಎಷ್ಟೋ ಜನ ಬರುವಂಥ, ಜನರು ಓಡಾಡುವಂಥ ಒಂದು ರಸ್ತೆಯಲ್ಲಿ ಟಾಯ್ಲೆಟ್ ನೀರನ್ನು ಬಿಡ್ತಾ ಇದ್ದಾರೆ. ಅದೇ ನೀರನ್ನು ಒಂದು ದಿವಸ ಅವರ ಮನೆಗೆ ಬಿಟ್ಟು ನೋಡಲಿ, ಮತ್ತು ಅವರಿಗೆ ಏನಾಗ್ತದೆ ಅವರಿಗೆ ಗೊತ್ತಾಗ್ತದಲ್ಲ, ಸ್ಮೆಲ್ ಹೆಂಗೆ ಬರ್ತಾ ಅಂತ. ಈ ನೀರಿನಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ನಮ್ಮ ಆಟೋ ರಿಕ್ಷಾ ಚಾಲಕರು ಎಲ್ಲರೂ ದುಡಿತಾರೆ ನಿಂತ್ಕೊಂಡು. ಆ ಸ್ಮೆಲ್ಲಲ್ಲಿ ನಿಲ್ಲಕ್ಕಾಗಲ್ಲ, ಅಷ್ಟೊಂದು ಸ್ಮೆಲ್ ಬರ್ತಾ ಇದೆ. ಬೆಳಿಗ್ಗೆ ಹೊತ್ತು ಅವ್ರು ಬಿಡ್ತಾ ಇದ್ದಾರೆ. ಇವತ್ತು ಮಳೆ ಬಂದ ಕಾರಣ ಮಳೆ ನೀರಲ್ಲಿ ಸ್ವಲ್ಪ ಕೊಚ್ಚಿ ಹೋಯ್ತು ಅದು, ಇಲ್ಲದ್ರೆ ಟಾಯ್ಲೆಟ್ ಎಲ್ಲ ಹೋಗ್ತಾ ಇದೆ. ಮತ್ತು ಈಗ ಈ ಜನ ಹೇಳ್ತಾ ಇದ್ದಾರೆ ನಮ್ದಲ್ಲ ನಿಮ್ದಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಕಡೆ ಕಡೆ ತೋರಿಸ್ತಾ ಇದ್ದಾರೆ. ಅವರದಲ್ಲಿ ಓಪನ್ ಆಗಿ ಕಾಣ್ತಾ ಇದೆ. ಅದಕ್ಕೆ ಎಲ್ಲರೂ ನಮಗೆ ಸಹಕರಿಸಬೇಕು. ಇದರ ವಿಷಯದಲ್ಲಿ ನಾವು ಇನ್ನು ಎಷ್ಟು ಸಮಯದಿಂದ ಈ ಸಮಸ್ಯೆ ಇದು ಕಮ್ಮಿ ಅಂದರೆ ಒಂದು 2.5 ತಿಂಗಳಿಂದ ಈ ಸಮಸ್ಯೆಗಳಿವೆ. ಎಷ್ಟು ರಿಕ್ಷಾ ಚಾಲಕರು 120 ರಿಕ್ಷಾ ಚಾಲಕರು ಇಲ್ಲಿ ಮೆಂಬರ್ಸ್ ಆಗಿದ್ದಾರೆ ಆಲ್ರೆಡಿ. ನಮ್ಮ ರಿಕ್ಷಾ ಡ್ರೈವರ್ಸ್ನವರು 120 ಜನ ಇದ್ದಾರೆ. ಮತ್ತು ಇಲ್ಲಿ ಎಷ್ಟು ಕಮ್ಮಿ ಅಂದರೆ 1.5 ಲಕ್ಷ ಜನ ಒಂದು ದಿವಸದಲ್ಲಿ ಓಡಾಡುವಂಥ ಒಂದು ರಸ್ತೆ ಅದು. ಆ ರಸ್ತೆಯಲ್ಲಿ ಈ ಟಾಯ್ಲೆಟ್ ನೀರು ಬರ್ತಾ ಇದೆ. ಈಗ ನಿಮ್ಮ ಆಗ್ರಹ ನಮ್ಮದು ಏನಿಲ್ಲ, ನಮ್ಮದು ಈ ಜನರಿಗೆ ಕೂಡ ಹೆಲ್ಪ್ ಆಗಬೇಕು. ಆ ಟಾಯ್ಲೆಟ್ ನೀರನ್ನು ನಿಲ್ಲಿಸಬೇಕು, ಇವರಿಗೆ ತಕ್ಕ ಶಿಕ್ಷೆಯನ್ನು ಹಾಕಿಸಬೇಕು. ಯಾಕೆಂದರೆ ಈ 2.5-3 ತಿಂಗಳಿನವರೆಗೆ ಇಲ್ಲಿ ಟಾಯ್ಲೆಟ್ ನೀರನ್ನು ಬಿಟ್ಟು ಜನರನ್ನು ಅದರಲ್ಲಿ ನಡೆಸಿದಂಥ ಇವರಿಗೆ ಇವರು ಕ್ರೂರಿ ಅಂತ ಹೇಳ್ಬೋದು. ಯಾಕಂದರೆ ಜನರನ್ನು ನಡೆಸುವಂಥವ್ರು, ಆ ಟಾಯ್ಲೆಟ್ ನೀರಲ್ಲಿ ಇವರು ನಡ್ಕೊಂಡು ಯಾಕೆ ಹೋಗಲ್ಲ, ಅವರು ಕೂಡ ನಡ್ಕೊಂಡು ಹೋಗಲಿ, ಅವರ ಮಕ್ಕಳನ್ನು ನಡೆಸಲಿ. ಅವರ ಹೆಂಡತಿ ಮಕ್ಕಳು ಇದ್ದಾರಲ್ಲ, ಅವರನ್ನು ಕೂಡ ಅದರಲ್ಲಿ ಆ ಟಾಯ್ಲೆಟ್ ನೀರಲ್ಲಿ ನಡೆಸಿ ತೋರಿಸಿ ನಮಗೆ. ಮತ್ತು ಬಾಕಿದವರಿಗೆ ನಡೆಸ್ತಾ ಇದ್ದಾರಲ್ಲ, ಎಲ್ಲರಿಗೂ ಗೊತ್ತಿಲ್ಲ. ಇಲ್ಲಿ ಕೆಲವು ಜಾಗೆಯಿಂದ ಕೇರಳ ಕಡೆಯಿಂದ, ಆ ಕಡೆಯಿಂದ ಈ ಕಡೆಯಿಂದೆಲ್ಲ ದೂರದ ಕಡೆಯಿಂದೆಲ್ಲ ಬರ್ತಾ ಇದ್ದಾರೆ. ಅವರಿಗೇನು ವಿಷಯ ಗೊತ್ತಾಗ್ತಾ ಇಲ್ಲ, ಇದು ಡ್ರೈನೇಜ್ ನೀರಾ ಅಲ್ಲ ಮಳೆ ನೀರಾ ಅಲ್ಲ ಬೇರೆ ನೀರು ಅಂತ ಗೊತ್ತಾಗ್ತಾ ಇಲ್ಲ. ಮತ್ತು 4 ಗಂಟೆ ಬೆಳಿಗ್ಗೆ ಎಲ್ಲರೂ ಎದ್ದೇಳುವುದಕ್ಕಿಂತ ಮುಂಚೆ 4 ಗಂಟೆಗೆ ಮೋಟ್ರಲ್ಲಿ ಬಿಡುವುದವರು ಡ್ರೈನೇಜ್ ನೀರನ್ನು. ಈ ಥರ ಆಗ್ತಾ ಇದೆ. ಇವರಿಗೊಂದು ಡ್ರೈನೇಜ್ ಹೊಂಡ ಮಾಡ್ತಾ ಇದ್ದಾರೆ. ನಾವು ಅಲ್ಲಿ ಇದಕ್ಕೆ ಹೇಳಿದ ನಂತರ, ನಾವು ಕೆಲವು ಕಡೆ ಹೇಳಿದ ನಂತರ ಹೊಂಡ ಮಾಡ್ತಾ ಇದ್ದಾರೆ. ಹಾಗಾದರೆ ಇವರಿಗೆ ಯಾವುದು ತಕ್ಕ ಶಿಕ್ಷೆ ಇಲ್ವಾ ಸರ್? ತೊಕ್ಕೊಟ್ಟು ಜಂಕ್ಷನ್ನ ಈ ರಸ್ತೆಯ ತ್ಯಾಜ್ಯ ನೀರಿನಲ್ಲಿ ಕಾಲೂರಿ ಪ್ರತಿದಿನ ಮಕ್ಕಳು, ಮಹಿಳೆಯರು, ವಿದ್ಯಾರ್ಥಿಗಳು, ವೃದ್ಧರು ಸೇರಿದಂತೆ ಲಕ್ಷದಷ್ಟು ಮಂದಿ ನಡೆದುಕೊಂಡು ಹೋಗ್ತಾರೆ. ಸಂಬಂಧಪಟ್ಟ ಉಳ್ಳಾಲ ನಗರಸಭೆ ಅಧಿಕಾರಿಗಳಿಗೆ ಎಷ್ಟೇ ಮನವಿಯನ್ನು ಸಲ್ಲಿಸಿದರೂ ಕ್ರಮ ಕೈಗೊಳ್ತಾ ಇಲ್ಲ ಎಂದು ರಿಕ್ಷಾ ಚಾಲಕರು ಆಪಾದಿಸಿದ್ದಾರೆ. ಸುಮಾರು 120 ಮಂದಿ ರಿಕ್ಷಾ ಚಾಲಕರು ಇಲ್ಲಿ ದುಡಿತಾ ಇದ್ದು ಅದೇ ಕೊಳಚೆ ನೀರಿನ ಮೇಲೆಯೇ ನಿಂತು ದಿನವನ್ನು ಕಳೆಯಬೇಕಾಗಿದೆ. ಈ ಬಗ್ಗೆ ಕಟ್ಟಡ ಮಾಲೀಕರು ಹಾಗೂ ಉಳ್ಳಾಲ ನಗರಸಭೆ ಅಧಿಕಾರಿಗಳ ಗಮನಕ್ಕೆ ತಂದರೂ 1.5 ತಿಂಗಳಿನಿಂದ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ. ರಯನ್ಸ್ ಐಸ್ ಕ್ರೀಮ್ ಮಾಲ್ ನಾವು ಮಾತಾಡುವಾಗ ನಮ್ಮ ಮೇಲೆ ತಿರುಗಿ ಬೀಳ್ತಾರೆ. ಅವರು ಈಗ ಅಲ್ಲಿ ಕಟ್ತಾ ಇದ್ದಾರೆ ಡ್ರೈನೇಜ್, ಈಗ ಕಟ್ಟುವುದು ಗುರಿ, ಅದಕ್ಕೆ ಹೊಂಡ ತೆಗೆದು ಈಗ ಇದು ಮಾಡೋದು. ಇಷ್ಟು ಸಮಯದಿಂದ ರೋಡಿಗೆ ಬಿಡ್ತಾ ಇದ್ದಾರೆ. ಅದನ್ನು ಝೂಮ್ ಮಾಡಿ ತೋರಿಸಿ, ಅದರಲ್ಲಿ ತುಳುವಿನಲ್ಲಿ ಹೇಳಿದರೆ ತಂಡಸ್ತ ನೀರು ಅದರಲ್ಲಿ ಇದು ಏಸಿಗೆ ಎಲ್ಲ ಉಂಟು. ಝೂಮ್ ಮಾಡಿ ಅದನ್ನು ತೋರಿಸಿ ಆ ನೀರನ್ನು, ಅದು ಈಗಲೂ ಹೋಗ್ತಾ ಉಂಟು. ಅಂಥ ಮನುಷ್ಯ ಇಲ್ಲಿ ಸಾವಿರಗಟ್ಟಲೆ ಜನ ಬಸ್ಸಿಗೆ ನಿಲ್ತಾರೆ. ಎಲ್ಲ ಕಾಲು, ನಮ್ಮ ಡ್ರೈವರ್ನವರ ಕಾಲೆಲ್ಲ ಹುರಿಗಜ್ಜೆ ಆಗಿದೆ ಕಾಲಲ್ಲಿ. ಆ ಡ್ರೈನೇಜ್ ನೀರು ತುಳಿದು, ಆ ತಂಡಸಿನ ನೀರು ತುಳಿದು, ಅದು ಅವರಿಗೆ ಎಷ್ಟು ಹೇಳಿದರು, ಅವರು ಏನೋ ಸೆಟಪ್ ಮಾಡಿ, ಇವರು ಪುರಸಭೆಯನ್ನು ಸೆಟಪ್ ಮಾಡಿ ಅವರು ಬದುಕ್ತಾ ಇದ್ದಾರೆ. ಇದರ ಅಡಿಯಲ್ಲಿ ಡ್ರೈನೇಜ್ ಉಂಟು, ಅದನ್ನು ಬಂದ್ ಮಾಡಿ ಇಲ್ಲಿ ಮಾರ್ಗಕ್ಕೆ ಬಿಡ್ತಾರೆ. 4 ಗಂಟೆ ಬೆಳಿಗ್ಗೆ ಮೋಟರ್ ತಂದು ಡ್ರೈನೇಜ್ ನೀರನ್ನು ದಾರಿಗೆ ಬಿಡ್ತಾರೆ. ಇಲ್ಲಿ ಹಾಸ್ಪಿಟಲ್ ಮಕ್ಕಳು, ಕಾಲೇಜ್ ಮಕ್ಕಳು, ಯೂನಿವರ್ಸಿಟಿ ಇದೆ. ಇಷ್ಟು ಇರುವಾಗ ನಾವು ಮೊನ್ನೆ ಪುರಸಭೆಗೆ ಸುನೀಲ್ ಕುಮಾರ್ ಬಜಾರ್ ಒಟ್ಟಿಗೆ ಹೋಗಿದ್ದೇವೆ ಪುರಸಭೆಗೆ.
ತಿಳಿಸಿದ್ದೇವೆ. ನಮ್ಮಲ್ಲಿ ರಿಕ್ಷಾದಲ್ಲಿ ಕೂತಲಿಕ್ಕೆ ಆಗುವುದಿಲ್ಲ, ನಮಗೆ ಗಲೀಜುಂಟು, ವಾಸನೆ ಬರ್ತದೆ, ನಾವೊಂದು ಆಟೋ ರಿಕ್ಷಾ ಇಂಥ ವ್ಯವಸ್ಥೆಯನ್ನು ಸರಿ ಮಾಡಿಸಬೇಕು ಅಂತ. ಆ ಪುರಸಭೆಗೆ ಕಿವಿ ಕೂಡ ಎಲ್ಲ ಕಣ್ಣಿಲ್ಲ ಅಂತ ಪುರಸಭೆಯಲ್ಲಿ ಆಗಿದೆ. ಅದಕ್ಕಾಗಿ ನಾವು ಈಗ ಎಚ್ಚರಿಸ್ತಾ ಇದ್ದೇವೆ. ಒಂದು ವೇಳೆ ನೀವು ಮಾಡದಿದ್ದರೆ ನಾವು ಇವರು ಸುನಿಲ್ ಬಜಾರಲ್ಲಿ ಸೇರಿ ಪಾರ್ಕಲ್ಲಿ ಸೇರಿ ನಾವು ಉಗ್ರ ಹೋರಾಟ ಮಾಡೋದು ಖಂಡಿತ. ಯಾಕೆಂದರೆ ನಮಗೆ ಕೂಡ ಮನೆ ಇದೆ, ನಮಗೆ ಕೂಡ ಮಕ್ಕಳಿದ್ದಾರೆ, ಕಾಯಿಲೆಯಿಂದ ಮರಳಿದ್ದಾರೆ, ಯಾವ ಬಿಲ್ಡಿಂಗ್ನವರು ಫ್ಲ್ಯಾಟ್ನೆಲ್ಲ ಬರೋದಿಲ್ಲ. ನಮ್ಮ ಮತ್ತೆ ನಾವೇ ಖರ್ಚು ಮಾಡೋದು. ಅದಕ್ಕೆ ಕೂಡಲೇ ಪುರಸಭೆ ಆಗಲಿ ಯಾರಿದೆ ಅಧಿಕಾರಿ ಕೂಡಲೇ ಕೈಗೊಳ್ಳಬೇಕು ನಮ್ಮ ವಿನಂತಿ. ಆದರೆ ರಿಕ್ಷಾ ಚಾಲಕರ ಆರೋಪವನ್ನ ಅಲ್ಲಗಳೆಯುವಂತಹ ಕಟ್ಟಡದ ಮಾಲಕರು ಚೆಂಬುಗುಡ್ಡೆಯಿಂದ ತೊಕ್ಕೊಟ್ಟು ಸಂಪರ್ಕಿಸುವ ರಾಜಕಾಲುವೆಯಲ್ಲಿ ಶಾಶ್ವತ ಕುಡಿಯುವ ನೀರಿನ ಪೈಪನ್ನು ಅಳವಡಿಸಿದ್ದು, ಇದರಿಂದಾಗಿ ಕಾಮಗಾರಿಯ ವೇಳೆ ಜೇಡಿಮಣ್ಣು ಚರಂಡಿಯಿಂದ ಬಂದು ರಾಜಕಾಲುವೆ ಮುಚ್ಚಿ ಹೋಗಿ ಮೇಲಿನಿಂದ ನೀರು ಹರಿಯಲು ಆರಂಭವಾಗಿದೆ. 35 ವರ್ಷಗಳಿಂದ ಆಗದಂತಹ ಸಮಸ್ಯೆ ಈಗ ಆಗಲು ಮೂಲ ಕಾರಣ ತಿಳಿದು ಬರಬೇಕಾಗಿದೆ ಅಂತ ಹೇಳಿದ್ದಾರೆ. ಇದಕ್ಕೆ ಮೂಲ ಕಾರಣ ರಿಕ್ಷಾ ಚಾಲಕರು ಮಾತನಾಡಲಿ ಎಂದಿದ್ದಾರೆ. ರಾಜಕಾಲುವೆ ಸಾಧಾರಣ ನಾವು ಹುಟ್ಟೋ ಮೊದಲೇ ನೀರು ಬರ್ತಾ ಇತ್ತು. ನೀರು ಬರುವಾಗ ಇದು ಏನಾಗಿದೆ ಅಂದರೆ, ಇದಕ್ಕೆ ನಾವು ಬಿಲ್ಡಿಂಗ್ ಕಟ್ಟೋ ಮೊದಲೇ ಅಂಡರ್ ಪೈಪ್ 20 ಫೀಟ್ ಅಡಿಯಲ್ಲಿ ಪೈಪ್ ಹಾಕಿ ನೀರು ಹೋಗ್ತಾ ಇತ್ತು. ಇಷ್ಟು ಸಮಯ ಯಾವುದೂ ತೊಂದರೆ ಆಗಲಿಲ್ಲ, ಇಷ್ಟು ವರ್ಷದಿಂದ ಯಾವುದೂ ತೊಂದರೆ ಆಗಲಿಲ್ಲ. ಮೊನ್ನೆ ಇಲ್ಲಿ ನೀರಿನ ಪೈಪು ಹಾಕಲಿ ಬಂದಾಗ ಅವರು ರೋಡಿನಲ್ಲೇ ಪೈಪ್ ಹಾಕಿ ಅಲ್ಲಿ ಆ ಸೇಡಿ ಮಣ್ಣು ಮೊನ್ನೆ ಮಳೆಗೆ, ಈಗಲ್ಲ 1 ತಿಂಗಳ ಮೊದಲೇ ಫಸ್ಟಿನ ಮಳೆಗೆ ಬಂದು ಈ ಹೋಗುವಂಥ ನೀರಿನ ತೋಡು ಬ್ಲಾಕ್ ಆಯಿತು. ಬ್ಲಾಕ್ ಆದ ಕಾರಣ ನೀರು ಮೇಲೆಯಿಂದ ಬಂದು ನಮ್ಮ ATMನ ಒಳಗಡೆ ನೀರೆಲ್ಲ ಹೋಗಿ, ಮರದ ಅಂಗಡಿ ಒಳಗಡೆ ಎಲ್ಲ ನೀರು ಹೋಗಿ ತುಂಬ ಪಚಿತಿಯಾಗಿ ನಮ್ಮ ಕುಡಿಯುವ ನೀರಿನ ಟಾಂಕಿ ಒಡೆದೋಯ್ತು. ಕುಡಿಯೋ ನೀರು ಅವ್ರು ಹೇಳ್ತಾರೆ ಈಗ ಟಾಂಕಿ ಮಾಡೋದಂತಲ್ಲ, ಇದು ಎಷ್ಟೋ ವರ್ಷ ಬಿಲ್ಡಿಂಗ್ ಕಟ್ಟೋ ಮೊದಲೇ ನಾವು ಪ್ಲ್ಯಾನ್ ಇದ್ದವರೇ, ಇಂಜಿನಿಯರ್ನಲ್ಲಿ ಪ್ಲ್ಯಾನ್ ಎಲ್ಲ ಮಾಡಿ ನಾವು ಇದು ಮಾಡಿದ್ದು. ಅವರಿಗೆ ಬುದ್ಧಿಲ್ಲದವ್ರು ಮಾತಾಡೋದು. ಪ್ಲ್ಯಾನ್ ಮಾಡಿ ನಾವು ಟಾಂಕಿ ಮಾಡಿ ನೀರು ಹೋಗ್ತಾ ಇತ್ತು. ಈ ಬರುವ ಪೋಲ್ಸಲ್ಲಿ ಈ ಪೈಪು ನೀರಿನ ಅಡಿಯಲ್ಲಿ ಹಾಕಿದ ಪೈಪಿಗೆ ಮಣ್ಣು ಬ್ಲಾಕ್ ಆಗಿ ನೀರು ಹೋಗಲಿಲ್ಲ. ಇದು ಇಷ್ಟು ವರ್ಷದಿಂದ ಯಾಕೆ ಹೋಗಲಿಲ್ಲ? ಯಾಕೆ ಈಗ ಈ ಮಳೆಗೆ ಬ್ಲಾಕ್ ಆಯಿತು? ಇದು ಯಾಕೆ ಗೊತ್ತಾಗಲಿಲ್ಲ ಯಾರಿಗೂ? ಸಮಾಜಕ್ಕೆ ಏನು ಗೊತ್ತಿಲ್ಲ. ಇಷ್ಟು 30, 40, 50 ನಾವು ಹುಟ್ಟೋ ಮೊದಲೇ ನೀರು ಹೋಗ್ತಾ ಇತ್ತು. ಇಲ್ಲಿ ರಾಜಕಾಲುವೆ ಚೆಂಬುಗುಡ್ಡೆಯಿಂದ ಬರುವ ನೀರು ತೊಕ್ಕೊಟ್ಟಿಗೆನೇ ಹೋಗಬೇಕು, ಅಲ್ಲಿ ದೊಡ್ಡ ಇದುಂಟು. ಅಲ್ಲಿಂದ ಸಾರಾ ಹಾಸ್ಪಿಟ್ಲಿಂದ ಬರುವ ನೀರು ಸಹ ಬರೋದು ಅಲ್ಲಿಗೇನೆ. ಇಲ್ಲಿಂದ ಸ್ಫೂರ್ತಿ ಇಲ್ಲಿಂದ ಸಹ ಬರೋದು ನೀರು ಅಲ್ಲಿಗೆ. ಅದು ಜಂಕ್ಷನ್. ಈ ತೋಡಿನಲ್ಲಿ ಹೋಗೋ ನೀರು ತೋಡಿ ಬ್ಲಾಕ್ ಆಗಿದೆ ಸರ್. ಇದಕ್ಕೆ ಪುರಸಭೆಗೆ ನಾವು ನೋಡಿ ನಮ್ಮ ಶಾಸಕರು ಬಂದು ಹೇಳಿ ಹೋಗಿದ್ದಾರೆ. ನಿನ್ನೆ ಪೇಪರಲ್ಲಿ ಇತ್ತು, ಶಾಸಕರ ಹತ್ರ ಹೇಳಿದ್ದೇವೆ. ನಾವು ಮಾಡುವ ಕೆಲಸ ಅಲ್ಲ ಅದು, ಯಾಕೆಂದರೆ ಇದು ಸರ್ಕಾರ ಮಾಡೋ ಕೆಲಸ. ನಾವು ಸ್ವಂತ ದುಡ್ಡು ಹಾಕಿ ನಾವು ಪೈಪ್ ಹಾಕಿ ನಾವು ಕೊಟ್ಟಿದ್ದೇವೆ. ನೀವು ನೋಡಿ ಈ ರಿಕ್ಷಾದವ್ರದ್ದು ಕೇಳಿ, ಇಷ್ಟು ವರ್ಷ ನೀರು ಮೇಲೆ ಬಂದಿದೆ ಅಂತ ಕೇಳಿ. ಯಾರು? ನಮ್ಮ ತಪ್ಪಲ್ಲ ಇದು. ಇವರು ಪೈಪ್ ಹಾಕುವಾಗ ನೀರು ಅಲ್ಲಿ ನೋಡಿ ಚೆಂಬುಗುಡ್ಡೆಯಿಂದ ಬರುವ ನೀರು, ಇದು ರಾಜಕಾಲುವೆ. ಈ ರಾಜಕಾಲುವೆಯಿಂದ ಬರುವ ನೀರಿಗೆ ಪೈಪ್ ಹಾಕಿದ್ದಾರೆ. ನೀರಿನ ಪೈಪ್ ಹಾಕಿ ಅದು ಮಳೆ ಬಂದಾಗ ಸೇಡಿ ಮಿಕ್ಸ್ ಆಗಿ ಬಂದು, ಪಾಪ ಇವರು ಪುಣ್ಯಾತ್ಮರ ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ಅದು ಹೀಗೆಲ್ಲ ಬಂದು ಜಾಮ್ ಆಯಿತು. ಜಾಮ್ ಆಗುವಾಗ ನೋಡಿ ಅಷ್ಟೇ ತ್ವಾರ ಪೈಪು ಶೂಟಿಂಗ್ನಲ್ಲಿ ನೋಡಿ, ಆ ತ್ವಾರ ಪೈಪು ಜಾಮ್ ಆದ ನಂತರ ಬ್ಲಾಕ್ ಆಗಲೇಬೇಕಲ್ಲ. ನೀರು ಸಾಮಾನ್ಯವಾಗಿ ಮೇಲೆ ಬಂತು, ನಮ್ಮ ನೀರಿನ ಟಾಂಕಿ ಒಡೆದೋಯ್ತು, ಡ್ರೈನೇಜ್ ಒಡೆದೋಯ್ತು, ನಮ್ಮ ATMನೊಳಗಡೆ ನೀರು ಹೋಯಿತು, ಆ ಮರದವನ ಅಂಗಡಿದು ಒಳಗಿತ್ತು, ಎಲ್ಲ ಅಂಗಡಿಗೆ ನೀರು ಹೋಗಿ ಎಲ್ಲ ಸಮಸ್ಯೆ ಆಯಿತು. ಯಾರ ಹತ್ರ ಹೇಳಿ? ನಾವು ಕಂಪ್ಲೇಂಟ್ ಮಾಡಿದ್ದೀವಿ. ಕಂಪ್ಲೇಂಟ್ ಮಾಡಿದಾಗ ಅವ್ರು ಬಂದರು, ನೋಡಿದ್ರೆ ಅದು ಪುರಸಭೆ ಅಂತೇಳಿ. ನಾವು ಯಾರ ಹತ್ರ ಹೋರಾಟ ಮಾಡೋದು? ನಾವು ಇಷ್ಟು ನಷ್ಟ ಅಂದರೆ ನಮಗೆ ನಷ್ಟವೇ ನಷ್ಟ. ಮೊನ್ನೆ ಹಾಕಿ ನೋಡಿ, ನಾವು ಮಳೆ ನೀರು ಹೋಗ್ಬೇಕಲ್ಲ, ಮಳೆ ನೀರು ಹೋಗ್ಬೇಕಲ್ಲ. ಈ ಪೈಪ್ ಬ್ಲಾಕ್ ಆದಾಗ ಏಕೆ ನೋಡಿ ಸರ್, ಈ ಪೈಪ್ ಬ್ಲಾಕ್ ಆಗಲಿಕ್ಕೆ ಕಾರಣ ಮಣ್ಣು ನಮ್ಮ ಬಿಲ್ಡಿಂಗಿಗೆ ಸಾಧಾರಣ ಒಂದು 35 ವರ್ಷ ಆಯಿತು. 35 ವರ್ಷದಿಂದ ಯಾರಿಗೂ ಯಾವ ತೊಂದರೆ ಆಗಲಿಲ್ಲ. ಈ ಹೊಸಬರೆಲ್ಲ ಹೇಳ್ತಾರೆ ಈಗ ಟಾಕಿ ತೆಗೆದು, ಅವರಿಗೆ ಬುದ್ಧಿ ಇಲ್ಲ, ಎಂತ ಹೇಳಲಿಕ್ಕೆ ಆಗ್ತದೆ? 35 ವರ್ಷದಿಂದ ಇವರು ಇಷ್ಟು ಜನ ಇದ್ದಾರಲ್ಲ, ಹೇಳಿ ಒಂದು ದಿನ ಬ್ಲಾಕ್ ಆಗಿದೆ ಅಂತ. ಈ ಜನ ಪುಣ್ಯಾತ್ಮ ಹೇಳಿದಲ್ಲ ಈಗ ಕುಂಡಿ ತೆಗೆದು ನಾವು ಕುಡಿಯೋ ನೀರಿನ ಟಾಂಕಿದು ಡ್ರೈನೇಜ್ ಟಾಂಕಿ ಅಲ್ಲ, ಅವರಿಗೆ ಗೊತ್ತಿಲ್ಲ. ನಮಗೆ ಕುಡಿಯೋ ನೀರಿಲ್ಲ, ನಾವು ತಾಪದ ದಿನಕ್ಕೆ 1200 ರೂಪಾಯಿ ಕೊಟ್ಟು ಟಾಂಕಿಯಲ್ಲಿ ನೀರು ತಂದು ನೀರು ಹಾಕೋದು. ಇವರು ಹೇಳ್ತಾ ಇದ್ದಾರೆ ನೀರಿನ ಟಾಂಕಿ ಅಂದರೆ ಡ್ರೈನೇಜ್ ಟಾಂಕಿ ಅಂತ ಹೇಳ್ತಾರೆ. ನಾವು ಎಂತ ಮಾಡಲಿಕ್ಕೆ ಹೇಳ್ತೇವೆ ಮನುಷ್ಯರಿಗೆ? ನಾನು ಮಾತಾಡ್ತೇನೆ, ನನಗಿಂತ ಅನುಭವ ಇದ್ದವರು ನಿಮ್ಮ ಹತ್ರ ಮಾತಾಡಲಿಲ್ಲ. ಯಾಕೆಂದರೆ ಇದು ಕುಡಿಯೋ ನೀರಿನ ಟಾಂಕಿ ಹೊಡೆದೋದ್ರೆ, ಇದು ಕುಡಿಯೋ ನೀರಿನ ಟಾಂಕಿ ಗೊತ್ತುಂಟು. ಆರೋಪ ಪ್ರತ್ಯಾರೋಪಗಳು ಏನೇ ಇದ್ದರೂ ಸಂಬಂಧಪಟ್ಟ ಉಳ್ಳಾಲ ನಗರಸಭೆಯ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತು ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂತಹ ಅಗತ್ಯವಿದೆ.
ಟ್ಯಾಕ್ಸಿ ಕಟ್ಟೋದು ಗಾಡಿ ಟ್ಯಾಕ್ಸಿ ಕಟ್ಟೋರು ಯಾಂದ ರೋಡ್ ಟ್ಯಾಕ್ಸಿ ಕಟ್ಟೋದು ಗಾಡಿ ಏರು ಬಂಡೆ ಯಾನೇ ಇಂದಿರಾಗ ಫೋನ್ ಮಾಡ್ಕೊಂಡೆ ಇರಿ ಏರಿ ಯಾನೇ ಇರಿ ಇರಿ ಆರು ಬಕ್ಕ ಆರು ಸಂಶಯ ಫೋನ್ ಮಾಡ್ಕೊಂಡು ಬರಲ್ಲ ಜನ ಬಂದ್ಬಿಟ್ಟು ಫೋನ್ ಮಾಡ್ಕೊಂಡು